ಒಂದು ಕಡೆ ಪೂರಕ ವ್ಯವಸ್ಥೆ ಇಲ್ಲದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮತ್ತೊಂದು ಕಡೆ ತಾನು ಓರ್ವ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವೈದ್ಯ ಎಂಬುದನ್ನು ಮರೆತು ಕರ್ತವ್ಯಕ್ಕೆ ಬೆನ್ನು ತೋರಿಸಿ ಹೊತ್ತಲ್ಲದ ಹೊತ್ತಲ್ಲಿ ಆಸ್ಪತ್ರೆ ಬಿಟ್ಟು ತೆರಳಿದ ವೈದ್ಯಾಧಿಕಾರಿಯ ವಿರುದ್ಧ ನೂರಾರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗ್ರಾಮಸ್ಥ ಗಣೇಶ್ ಅವರು ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಪಡುಬಿದ್ರಿಯ ಇಲ್ಲಿ ಆಸುಪಾಸಿನ ವ್ಯಕ್ತಿಯಾದ ಅನಿಲ್ ಎಂಬ ಬಾಲಕನು ಇವತ್ತು ಬೆಳಿಗ್ಗೆ ಇಂದ ಮಧ್ಯಾಹ್ನವರೆಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಅವನನ್ನು ಇಲ್ಲಿಯ ಸ್ನೇಹಿತರೆಲ್ಲ ಒಟ್ಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಕರ್ಕೊಂಡು ಬರುವಾಗ ಇಲ್ಲಿಯ ಡಾಕ್ಟ್ರು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಿಬಿಟ್ಟು ತದನಂತರ ಇಲ್ಲಿ ಆಗುವುದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಉಡುಪಿ ಅಜ್ಜರೆ ಕಾಡಿಗೆ ತಗೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಬಟ್ ಅವರು ತುಂಬ ಕೆಳಮಟ್ಟದಲ್ಲಿ ಇರೋದ್ರಿಂದ ಅವರಿಗೆ ಕರ್ಕೊಂಡು ಹೋಗುವಷ್ಟು ಅವರು ಇದು ಫೈನಾನ್ಸ್ ಆಗಿ ಅಷ್ಟು ಗಟ್ಟಿ ಇರಲಿಲ್ಲ. ಅದಕ್ಕೆ ಸಾರ್ವಜನಿಕರಲ್ಲಿ ಒಟ್ಟಾಗಿ ಬಂದು ಈ ಆಸ್ಪತ್ರೆ ಹೇಳಿದಾಗ ನಮ್ಮಲ್ಲಿ ಆ್ಯಂಬುಲೆನ್ಸ್ ಇದೆ, ಆ್ಯಂಬುಲೆನ್ಸ್ಗೆ ಪೆಟ್ರೋಲ್ ಇಲ್ಲ, ನೀವು ಯಾರಾದರೂ ಒಟ್ಟು ಮಾಡಿ ಪೆಟ್ರೋಲ್ ಹಾಕಿ ಅಂತ ಹೇಳಿದರು. ಅದಕ್ಕೆ ನಾವೆಲ್ಲ ಒಟ್ಟು ಮಾಡಿ ಪೆಟ್ರೋಲ್ ಹಾಕಿದ್ದೇವೆ. ಪೆಟ್ರೋಲ್ ಹಾಕಿದ ತಕ್ಷಣ ಡ್ರೈವರ್ ಇಲ್ಲ ಅಂತ ಹೇಳಿದರು. ಅದರ ನಂತರ ಡ್ರೈವರನ್ನು ನಮ್ಮ ಹುಡುಗರು ಹುಡ್ಕೊಂಡು ಹೋಗಿ ಡ್ರೈವರ್ ತಗೊಂಡು ಬಂದರು. ತದನಂತರ ಅದಕ್ಕೆ ಇಲ್ಲಿಯ ಡಾಕ್ಟ್ರೇ ಹೇಳಿದ್ದಾರೆ ಅವರಿಗೆ ಆಕ್ಸಿಜನ್ ಅಗತ್ಯ ಇದೆ, ಆಕ್ಸಿಜನ್ ಹಾಕಿದ್ರೇ ಇವನು ಬದುಕುವುದು ಅಂತ. ಅದಕ್ಕೆ ಎಲ್ಲರೂ ಈ ನಾಗರಿಕರು ಸೇರಿಸಿ ಅದಕ್ಕೆ ಆಂಬ್ಯುಲೆನ್ಸ್ಗೆ ಕೂತ್ಕೊಳಿಸ್ಬಿಟ್ಟು ಆಕ್ಸಿಜನ್ ಫಿಟ್ ಮಾಡುವಾಗ ಆಕ್ಸಿಜನ್ ಸಿಲಿಂಡರ್ ಇದೆ, ಬಟ್ ಆಕ್ಸಿಜನ್ ಇಲ್ಲ ಅದರಲ್ಲಿ. ಇದಕ್ಕೆ ಇವಾಗ ಇಲ್ಲಿ ಆಕ್ಸಿಜನ್ ಇಲ್ಲದೆ ಅವನು ಇಲ್ಲಿಂದ ಸ್ವಲ್ಪ ದೂರ ತಗೊಂಡು ಹೋಗುವಾಗಲೇ ಒಂದು ಡೆತ್ ಆಗಿದೆ. ನಾವು ಕೇಳುವ ಹಕ್ಕಿದೆ, ಇದು ನಮ್ಮ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ, ಯಾವುದೇ ಒಬ್ಬೊಂದು ಆಸ್ಪತ್ರೆ ಅಲ್ಲ. ನಮಗೆ ಇಲ್ಲಿ ಸರಿಯಾದ ಸವಲತ್ತು ಬೇಕು. ಈ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಇಲ್ಲ, ಆಂಬ್ಯುಲೆನ್ಸ್ ಇಲ್ಲ, ಪೆಟ್ರೋಲ್ ಇಲ್ಲ ಅಂದರೆ ಇಲ್ಲಿಯ ಸಾರ್ವಜನಿಕರು ಹೇಗೆ ಬದುಕುವುದು, ಹೇಗೆ ಜೀವನ ಮಾಡೋದು? ಪಡುಬಿದ್ರಿ ಇಷ್ಟು ದೊಡ್ಡ ಸಿಟಿ, ಅವರಿಗೆ ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಂತ. ಬಟ್ ಜನಪ್ರತಿನಿಧಿಗಳು 2-3 ಜನ ಬಂದು ಹೋಗಿದ್ದಾರೆ. ಬಟ್ ಅದರ ಬಗ್ಗೆ ಅವ್ರು ಏನು ಮಾಹಿತಿ ಇಷ್ಟರವರೆಗೆ ಕೊಟ್ಟಿಲ್ಲ. ನೆಕ್ಸ್ಟ್ ಫರ್ದರ್ ಏನು ತಗೋತಾರೆ ಅಂತ ನೋಡ್ತೇವೆ. ಅವರೇನಾದರೂ ತಗೊಂಡಿಲ್ಲ ಅಂದರೆ ನಾವೆಲ್ಲ ಇಲ್ಲಿ ಅವರು ಒಟ್ಟಾಗ್ತೇವೆ. ಸ್ಥಳಕ್ಕೆ ಬಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿಶೆಟ್ಟಿ ಅವರು, ಪಿಡಿಒ ಪಂಚಾಕ್ಷರಿ ಸ್ವಾಮಿ, ತಾಲೂಕು ಪಂಚಾಯತ್ ಸದಸ್ಯೆ ನೀತಾ ಗುರುರಾಜ್ ಮಾತನಾಡಿ, ಕರ್ತವ್ಯದಿಂದ ಏಕಾಏಕಿ ನಿರ್ಗಮಿಸುವುದು ಸರಿಯಾದ ಕ್ರಮವಲ್ಲ. ಸಾರ್ವಜನಿಕರಿಂದ ಏನಾದರೂ ಸಮಸ್ಯೆ ಆಗಿದ್ರೆ ಪೊಲೀಸ್ ರಕ್ಷಣೆ ಕೇಳಬಹುದಾಗಿತ್ತು. ಈ ಬಗ್ಗೆ ಮೇಲಾಧಿಕಾರಿಗಳಲ್ಲಿ ಚರ್ಚಿಸುತ್ತೇವೆ. ಅದಲ್ಲದೆ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸುವ ಪ್ರಯತ್ನ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಅಂತಿಮವಾಗಿ ಸ್ಥಳಕ್ಕೆ ಬಂದ ಪಡುಬಿದ್ರೆ ಪೊಲೀಸರು ಆಕ್ರೋಶಿತರನ್ನ ಸಮಾಧಾನಿಸಿದ್ದಾರೆ.